ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಚನಾಮೃತ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಭು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಾವು ದೇವರ ವಿಶೇಷವಾದ ಆಶೀರ್ವಾದಗಳನ್ನು ಅನುಭವಿಸೋಣ. ನಾವೊಂದು ಗೀತೆಯನ್ನು ಹಾಡೋಣ. ಅನುದಿನದ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನವೂ ಅನ್ನಪಾನ ದೇವನಿ ನೀಡಿರುವೆ, ಕ್ಷಣ ಕ್ಷಣವೂ ಉಸಿರಿಗಾಗಿ ಗಾಳಿಯ ನೀಡಿರುವೆ. ಅನುದಿನವೂ ಅನ್ನಪಾನ ದೇವನಿ ನೀಡಿರುವೆ, ಕ್ಷಣ ಕ್ಷಣವೂ ಉಸಿರಿಗಾಗಿ ಗಾಳಿಯ ನೀಡಿರುವೆ. ಅನುದಿನ ಪಯಣದಲ್ಲಿ ನೀನೇ ಕಾದಿರುವೆ, ಕ್ಷಣ ಕ್ಷಣವೂ ಅರಿವ ನೀಡಿ ನನ್ನ ಕಾದಿರುವೆ. ಅನುದಿನ ಪಯಣದಲ್ಲಿ ನೀನೇ ಕಾದಿರುವೆ, ಕ್ಷಣ ಕ್ಷಣವೂ ಅರಿವ ನೀಡಿ ನನ್ನ ಕಾದಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಪ್ರಾರ್ಥಿಸೋಣ. ಕರುಣಾಮಯರಾದ ತಂದೆಯಾದ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಮಯವನ್ನು ಕಳೆಯಲು ನೀವೇ ನಮಗೆ ಈ ಕೃಪೆಯನ್ನು ನೀಡಿದ್ದೀರಿ. ಈ ಸುದಿನವನ್ನು, ಈ ಸದವಾವಕಾಶವನ್ನು ನೀವು ನಮಗೆ ಒದಗಿಸಿದ್ದೀರಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರನ್ನು, ನಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು, ಬಂಧು ಬಳಗದವರನ್ನು ನೀವು ಆಶೀರ್ವದಿಸಿರಿ. ನಿಮ್ಮಲ್ಲಿ ವಿಶ್ವಾಸವಿಟ್ಟು ಈ ಪ್ರಾರ್ಥನಾ ಸಮಯದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಕರೆಯುವ ನಿಮ್ಮ ಮಕ್ಕಳ ಎಲ್ಲ ಅಗತ್ಯಗಳನ್ನು ನೀವು ಪೂರೈಸಿರಿ.
ಎಷ್ಟೋ ಮಂದಿ ರೋಗದಿಂದ ಬಳಲುತ್ತಿದ್ದಾರೆ. ತಂದೆಯಾದ ದೇವರೇ, ಅವರ ಮೇಲೆ ದಯೆ ತೋರಿಸಿ ರೋಗಿಗಳನ್ನು ಗುಣ ಮಾಡಿರಿ. ಕ್ಯಾನ್ಸರ್ ರೋಗದಿಂದ, ಹೊಟ್ಟೆಯ ನೋವಿನಿಂದ, ಹೃದಯದ ಕಾಯಿಲೆಯಿಂದ, ಸಕ್ಕರೆಯ ಕಾಯಿಲೆಯಿಂದ, ವಿವಿಧ ರೀತಿಯ ಮೊಣಕಾಲುಗಳ ಕೀಲುಗಳ ನೋವಿನಿಂದ ಬಳಲುತ್ತಿದ್ದವರನ್ನು ನೀವು ಆಶೀರ್ವದಿಸಿರಿ ಹಾಗೂ ಅವರೆಲ್ಲರನ್ನು ಗುಣ ಮಾಡಿರಿ. ಆರ್ಥಿಕ ಕೊರತೆಯನ್ನು ಅನುಭವಿಸುವವರನ್ನು ಕೂಡ ಆಶೀರ್ವದಿಸಿರಿ. ಒಳ್ಳೆಯ ಕೆಲಸವಿಲ್ಲದವರನ್ನು, ಉದ್ಯೋಗವಿಲ್ಲದವರನ್ನು ಆಶೀರ್ವದಿಸಿ ಅವರಿಗೆ ಒಳ್ಳೆಯ ಉದ್ಯೋಗ ಬೇಗನೆ ಸಿಗುವಂತೆ ಆಶೀರ್ವದಿಸಿರಿ. ಅವರ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗುವಂತೆ ಅವರನ್ನು ಆಶೀರ್ವದಿಸಿರಿ. ಅವರು ವಿನಿಯೋಗಿಸಿದಂತಹ ಹಣ ಅವರಿಗೆ ಹಿಂತಿರುಗುವಂತೆ ಹಾಗೂ ಅವರ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆಯುವಂತೆ, ಎಲ್ಲ ಯೋಜನೆಗಳು ಪೂರ್ಣಗೊಳ್ಳುವಂತೆ, ಎಲ್ಲ ಉದ್ದೇಶಗಳು ಜಾರಿಗೊಳ್ಳುವಂತೆ ಆಶೀರ್ವದಿಸಿರಿ. ನಿಮ್ಮ ಮೇಲೆ ವಿಶ್ವಾಸದಿಂದ, ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರ ಐಕ್ಯತೆಯಿಂದ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ನಿಮಗೆಲ್ಲರಿಗೆ ನಾನು ಒಂದು ಒಳ್ಳೆಯ ಶುಭ ದಿನವನ್ನು ಕೋರುತ್ತೇನೆ. ದೇವರ ಕೃಪೆಯ ದಿನವನ್ನು ನಾನು ನಿಮಗೆ ಕೋರುತ್ತೇನೆ. ನಾವು ಈಗ ದೇವರ ವಾಕ್ಯಗಳನ್ನು ಓದೋಣ. ನಾವು ಪವಿತ್ರ ಪುಸ್ತಕವನ್ನು ತೆರೆಯೋಣ. ಪವಿತ್ರ ಪುಸ್ತಕದಲ್ಲಿ, ಪವಿತ್ರ ಬೈಬಲ್ನಲ್ಲಿ ಮತ್ತಾಯ ಬರೆದ ಶುಭ ಸಂದೇಶವನ್ನು ನಾವು ತೆರೆಯೋಣ. ಅಲ್ಲಿ 12ನೇ ಅಧ್ಯಾಯದಲ್ಲಿ 33ನೇ ವಚನಗಳಿಂದ 37ನೇ ವಚನಗಳವರೆಗೆ ನಾವು ಈಗ ಓದೋಣ ಹಾಗೂ ಆಲಿಸೋಣ ಹಾಗೂ ಧ್ಯಾನಿಸೋಣ. ಪ್ರಭು ಯೇಸು ಕ್ರಿಸ್ತರು ಈ ರೀತಿಯಾಗಿ ಬೋಧಿಸಿದರು. ಒಳ್ಳೆಯ ಹಣ್ಣು ಬೇಕಾದರೆ ಮರ ಒಳ್ಳೆಯದಿರಬೇಕು. ಹುಳುಕು ಮರವಾದರೆ ಸಿಗುವುದು ಹುಳುಕು ಹಣ್ಣೆ. ಹಣ್ಣಿನ ರುಚಿಯಿಂದ ಮರವನ್ನು ಗುರುತಿಸಬಹುದು. ಎಲೇ ವಿಷಸರ್ಪಗಳ ಪೀಳಿಗೆಯೇ, ಕೆಟ್ಟವರಾಗಿರುವಂತಹ ನಿಮ್ಮ ಬಾಯಿಂದ ಒಳ್ಳೆಯ ಮಾತು ಬರಲು ಸಾಧ್ಯವೇ? ಹೃದಯದಲ್ಲಿ ತುಂಬಿ ತುಳುಕುವುದನ್ನೇ ನಾಲಿಗೆ ನುಡಿಯುತ್ತದೆ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ತನ್ನ ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು ಎಂಬುದು ನಿಮಗೆ ತಿಳಿದಿರಲಿ. ನಿನ್ನ ಮಾತುಗಳಿಂದಲೇ ನೀನು ನಿರಪರಾಧಿ ಎಂದು ನಿರ್ಧರಿಸಲಾಗುವುದು ಅಥವಾ ಅಪರಾಧಿ ಎಂದು ಆಪಾದಿಸಲಾಗುವುದು ಎಂದರು. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರಿಗೆ ಸ್ತುತಿಯಾಗಲಿ. ಹೌದು ಪ್ರಿಯರೇ, ದೇವರ ವಾಕ್ಯಗಳನ್ನು ಆಲಿಸುವಾಗ ದೇವರಿಗೆ ಸ್ತುತಿಯಾಗಲಿ, ಮಹಿಮೆಯಾಗಲಿ ಎಂದು ನಾವು ಹೇಳುತ್ತೇವೆ. ಹೌದು, ಎಷ್ಟೋ ಮಂದಿ ನನ್ನನ್ನು ಕೇಳಿದುಂಟು, ಫಾದರ್, ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆ ಫಲಪ್ರದವಾಗುತ್ತದೆ ಅಥವಾ ನಾವು ಪ್ರಾರ್ಥಿಸುವುದನ್ನು ನಾವು ಪಡೆಯುತ್ತೇವೆ? ನಾವು ಫಲಪ್ರದವಾದ ಪ್ರಾರ್ಥನೆಯನ್ನು ಮಾಡುವಂತೆ ನಮಗೆ ಒಂದು ಒಳ್ಳೆಯ ಮಾರ್ಗವನ್ನು ತಿಳಿಸಿರಿ ಅಂತ. ಹೌ ಕ್ಯಾನ್ ಐ ಪ್ರೇ ಫ್ರೂಟ್ಫುಲಿ? ಹೌ ಕ್ಯಾನ್ ಐ ಪ್ರೇ ಇಫೆಕ್ಟಿವ್ಲಿ? ಬೇರೆ ಒಬ್ಬ ಸಹೋದರಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಲಿತಿದ್ರು, ಬಿ ಇನ್ ಕಂಪ್ಯೂಟರ್ ಸೈನ್ಸ್. ತಂದೆ ತಾಯಂದಿರು ಅವಳನ್ನು ಒಳ್ಳೆಯದಾಗಿ ಕಲಿಯುವಂತೆ ಎಲ್ಲ ಸವಲತ್ತುಗಳನ್ನು ಅವಳಿಗೆ ಒದಗಿಸಿದ್ರು. ತಂದೆ ಕೂಡ ಒಬ್ಬ ವ್ಯಾಪಾರಿಸ್ತ, ತಾಯಿ ಕೂಡ ಒಬ್ಬ ಒಳ್ಳೆಯ ವ್ಯಾಪಾರಿಸ್ತಳು. ಇಬ್ಬರು ಒಳ್ಳೆಯಾಗಿ ವ್ಯಾಪಾರ ಮಾಡಿ, ಬಿಸ್ನೆಸ್ ಮಾಡಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದಾರೆ. ದೊಡ್ಡ ಅವರಿಗೆ ಅರಮನೆಯಂತಹ ಮನೆ ಇದೆ, ಮಾತ್ರವಲ್ಲ ಫ್ಯಾಕ್ಟ್ರಿ ಇದೆ ಹಾಗೂ ವ್ಯಾಪಾರವಿದೆ. ಇಬ್ಬರೇ ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು, ಇವಳು ದೊಡ್ಡವಳು. ಈಗ ಅವಳು BE ಮುಗಿಸಿದ್ದಾಳೆ. ಅಷ್ಟರಲ್ಲಿ ಅವಳಿಗೆ ಒಂದು ಒಳ್ಳೆಯ ಉದ್ಯೋಗ ಕೂಡ ಸಿಕ್ಕಿದೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ. ಅಷ್ಟರಲ್ಲಿ ತಂದೆ ತಾಯಂದಿರಿಗೆ ಗೊತ್ತಾಯಿತು ಅವಳು ಯಾರನ್ನು ಪ್ರೀತಿಸ್ತಾಳೆ ಹಾಗೂ ಅವನೊಂದಿಗೆ ಮದುವೆಯಾಗುವಂತಹ ಪ್ರಸ್ತಾವವನ್ನು ಕೂಡ ಮಾಡಿದ್ದಾಳೆ. ತಂದೆ ತಾಯಂದಿರಿಗೆ ಆಶ್ಚರ್ಯವಾಗಿದೆ. ತಮ್ಮನ್ನು ಕೇಳದೆ ತಮ್ಮ ಮಗಳು ವಿವಾಹವಾಗುವುದಕ್ಕೆ ಮುಂದುವರಿದಿದ್ದಾಳೆ. ಅವಳನ್ನು ಕರೆದು
ಅವರು ಅವಳಿಗೆ ಸಲಹೆ ನೀಡಿದರು, ಮಗು, ನೀನು ಈಗ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಿ ಮಾತ್ರ ಇಷ್ಟು ಬೇಗ ವಿವಾಹದ ವಿಷಯದಲ್ಲಿ ಆಲೋಚಿಸಬೇಡ, ವಿವಾಹವನ್ನು ಆಮೇಲೆ ಮಾಡಬಹುದು. ಈಗ ವಿವಾಹದ ಆ ವಿಷಯವನ್ನು ಬಿಟ್ಟು ಬಿಡು ಎಂದು ಹೇಳಿದಾಗ ಅವಳು ಸ್ಪಷ್ಟವಾಗಿ ಅವರಿಗೆ ಹೇಳಿದರು, ಇಲ್ಲ, ನಾನು ಪ್ರೀತಿಸಿದ್ದೇನೆ, ನಾನು ಪ್ರೀತಿಸಿದವನನ್ನೇ ಮದುವೆಯಾಗುತ್ತೇನೆ. ಅವನು ಯಾರು ಅಂತ ಕೇಳಿದಾಗ ಅವಳು ಹೇಳಿದಳು, ಅವನಿಗೆ 35 ವರ್ಷ ಪ್ರಾಯ, ಇವಳಿಗಾದರೂ ಕೇವಲ 21-22 ವರ್ಷ ಪ್ರಾಯ. ಮಾತ್ರವಲ್ಲ, ಅವನಿಗೆ ಒಂದು ಮದುವೆ ಆಗಿದೆ, ಆಮೇಲೆ ಡಿವೋರ್ಸ್ ಆಗಿದೆ. ಡಿವೋರ್ಸ್ ಆದ ಹೆಂಗಸು ಬೇರೆಯವನೊಡನೆ ವಿವಾಹವಾಗಿದ್ದಾಳೆ. ಇವನಾದರೂ ಡಿಪ್ರೆಷನ್ನಲ್ಲಿದ್ದ, ಟೆನ್ಷನ್ನಲ್ಲಿದ್ದ, ಆದ್ದರಿಂದ ಬಹಳ ಕುಡಿತಿದ್ದ, ಬೀಡಿ ಸಿಗರೇಟ್ ಸೇರ್ತಿದ್ದ. ಆದರೆ ಕಳೆದ 4 ವರ್ಷಗಳಿಂದ ಇವಳು ಅವಳೊಡನೆ ಮಾತನಾಡಿ ಅವನನ್ನು ಪ್ರೀತಿಸಿ ಅವನೊಡನೆ ಸಮಯ ಕಳೆದಿದ್ದರಿಂದ ಅವನು ಈಗ ಕುಡಿಯುವುದನ್ನು ಬಿಟ್ಟಿದ್ದಾನೆ, ಬೀಡಿ ಸಿಗರೇಟ್ ಬಿಟ್ಟಿದ್ದಾನೆ, ಅವನ ಡಿಪ್ರೆಷನ್ ಹೋಗಿದೆ. ಆದರೆ ಅವನಿಗೆ ಒಳ್ಳೆಯ ಕೆಲಸ ಇಲ್ಲ, ಅದರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಮೀನು ಮಾರಿ ತರಕಾರಿ ಮಾರಿ ಸ್ವಲ್ಪ ಹಣ ಮಾಡ್ತಾ ಇದ್ದಾನೆ. ಅವನು ಕೇವಲ ಕಲಿತದ್ದು PUC ಫಸ್ಟ್ ಇಯರ್ ಮಾತ್ರ, ಸೆಕೆಂಡ್ ಇಯರ್ ಕೂಡ ಮಾಡಿಲ್ಲ. ಆದರೆ ನಾನು ಅವನನ್ನು ಮದುವೆ ಮಾಡಿ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ, ಅವನನ್ನು ಒಳ್ಳೆಯವನನ್ನಾಗಿ ನೋಡಿಕೊಳ್ಳುತ್ತೇನೆ, ಅವನನ್ನು ನಾನು ಪ್ರೀತಿಸಿ ಅವನನ್ನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ ಎಂಬಂತಹ ಉದ್ದೇಶ ಈ ಹುಡುಗಿಯದ್ದು. ತಂದೆ ತಾಯಂದರು ಆ ಹುಡುಗಿಯನ್ನು ಇಲ್ಲಿ ಕರೆತಂದಿದ್ರು. ಆಗ ನಾನು ಹುಡುಗಿಯೊಡನೆ ಮಾತನಾಡಿದ್ದೇನೆ. ತಂದೆ ತಾಯಂದರು ಕಣ್ಣೀರು ಸುರಿಸ್ತಾ ಇದ್ದಾರೆ, ಫಾದರ್, ನಮ್ಮ ಹುಡುಗಿಗೆ ಸಲಹೆ ಕೊಡಿರಿ. ನಾನು ಆ ಹುಡುಗಿಯೊಡನೆ ಮಾತನಾಡುವಾಗ, ಯಾಕೆ ನೀನು ನಿನಗಿಂತ 10-15 ವರ್ಷ ಹಿರಿಯನಾಗಿದ್ದಂತಹ ಹುಡುಗನನ್ನು ಪ್ರೀತಿಸ್ತೀಯಾ? ಅವನದು ಮದುವೆ ಕೂಡ ಆಗಿದೆ ಅಂತ ನಾನು ಕೇಳಿದ್ದಕ್ಕೆ ಅವಳು ಹೇಳಿದಂತಹ ಉತ್ತರ ನನ್ನನ್ನೇ ಆಶ್ಚರ್ಯಗೊಳಿಸಿತು. ಅವಳು ಹೇಳ್ತಾಳೆ, ಫಾದರ್, ನನ್ನ ತಂದೆ ತಾಯಂದು ನನಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟಿ, ಬೆಸ್ಟ್ ಆಫ್ ಮೊಬೈಲ್, ಬೆಸ್ಟ್ ಆಫ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಒಳ್ಳೆಯ ಕಾಲೇಜಿಗೆ ಹೋಗಲಿಕ್ಕೆ ಅಲ್ಲಿ ಫೀಸ್ ಕೂಡ ಕಟ್ಟಿದ್ದಾರೆ. ಆದರೆ ನನ್ನ ತಂದೆ ತಾಯಂದಿರಿಂದ ಒಂದು ಸಾರಿ ಕೂಡ ನಾನು ಕೇಳಿಲ್ಲ, ಐ ಲವ್ ಯು ಮೈ ಡಾರ್ಲಿಂಗ್, ಐ ಲವ್ ಯು ಮೈ ಚೈಲ್ಡ್ ಅಂತ. ನನ್ನ ಮಗುವೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನಮ್ಮ ಒಳ್ಳೆಯ ಮಗು ಅಂತ ಎಂದಿಗೂ ಚಿನ್ನ ಬಂಗಾರ ಎಂದು ಎಂದಿಗೂ ಹೇಳಿದಂತಹ ಮಾತುಗಳನ್ನು ನಾನು ಕೇಳಿಲ್ಲ. ಅದಕ್ಕೆ ಬದಲಾಗಿ ನನ್ನ ಮನೆಯಲ್ಲಿ ನೋಡಿದ್ದು ನನ್ನ ತಂದೆ ತಾಯಂದಿರು ಯಾವಾಗಲೂ ಜಗಳವಾಡುವುದು, ಯಾವಾಗಲೂ ಒಬ್ಬನೊಬ್ಬರನ್ನು ನಿಂದಿಸುವುದು, ಒಬ್ಬನೊಬ್ಬರನ್ನು ವಿಶೇಷವಾದ ಸಿಟ್ಟಿನಿಂದ ಹಾಗೂ ಕೋಪದಿಂದ ಅವರು ಜಗಳವಾಡುವುದನ್ನು ಮಾತ್ರ ನಾನು ನೋಡಿದ್ದೇನೆ. ಆದರೆ ಈ ಹುಡುಗ ಮೊದಲ ಸಾರಿ ನನ್ನ ಜೀವನದಲ್ಲಿ ಐ ಲವ್ ಯು ಅಂತ ಹೇಳಿದ. ಮಾತ್ರವಲ್ಲ, ಅವನು ಬಹಳ ಬೇಸರದಲ್ಲಿ, ಈ ಡಿಪ್ರೆಷನ್ನಲ್ಲಿ, ಮಾನಸಿಕ ಖಿನ್ನತೆಯಲ್ಲಿದ್ದ. ನಾನು ಅವನನ್ನು ನೋಡಿ ಅವನಿಗೆ ಸಹಾಯ ಮಾಡಲು ನಾನು ಕೂಡ ಅವನನ್ನು ಪ್ರೀತಿಸಿದೆ. ನಾನು ಪ್ರೀತಿಸಿದ್ರಿಂದ ಅವನೀಗ ಒಳ್ಳೆಯದಾಗಿದ್ದಾನೆ. ಆದ್ದರಿಂದ ನಾನು ಅವನನ್ನು ಪ್ರೀತಿಸ್ತೇನೆ, ಅವನು ನನ್ನನ್ನು ಪ್ರೀತಿಸ್ತಾನೆ, ನಾವಿಬ್ಬರು ಪ್ರೀತಿಯಿಂದ ಜೀವಿಸ್ತೇವೆ. ಬೇರೆ ಏನೂ ನಮಗೆ ಬೇಡ. ಈ ಲೋಕದ ಯಾವ ಆಸ್ತಿ, ಸಂಪದ, ಶ್ರೀಮಂತಿ ನಮಗೆ ಬೇಡ. ಅವನಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ, ಅವನಿಗೆ ಕೆಲಸ ಇಲ್ಲದಿದ್ದರೂ, ಅವನು ಮದುವೆಯಾಗಿ ಹೆಂಡತಿಯನ್ನು ಬಿಟ್ಟಿದ್ರೂ ಕೂಡ ನಾನು ಮಾತ್ರ ಅವನೊಂದಿಗೆ ಸಂಸಾರ ಮಾಡುತ್ತೇನೆ ಎಂದು ಹಠ ಹಿಡಿದ. ಆಗ ನನಗೆ ಏನು ಹೇಳಿದಂತೆ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ನಾನು ಒಂದೇ ವಿಷಯ ಹೇಳಿದೆ ತಂದೆ ತಾಯಂದ್ರಿಗೆ, ನೀವು ಇಲ್ಲಿ ಬಂದು ದೈವಿಕ ಕರೆಯ ಕೇಂದ್ರದಲ್ಲಿ ಒಂದು 5 ದಿನದ ಧ್ಯಾನವನ್ನು ಮಾಡಿರಿ, ವಸತಿ ಧ್ಯಾನ ಕೂಟ ಇದೆ, ಅದನ್ನು ಮಾಡಿರಿ. ಆಗ ಇಬ್ಬರು ಹೇಳಿದ್ದು, ಆ ಗಂಡ ಹೆಂಡತಿ ಇಬ್ಬರು ಹೇಳಿದ ವಿಷಯ, ಫಾದರ್, ನಮಗೆ ಬಿಸ್ನೆಸ್ ಇದೆ, ಬಹಳ ಕೆಲಸ ಇದೆ, ನಮಗೆ ಬರಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ, ನಿಮ್ಮ ಶ್ರೀಮಂತಿಕೆ, ನಿಮ್ಮ ವ್ಯಾಪಾರ, ನಿಮ್ಮ ಮಗಳನ್ನೇ ನೀವು ಕಳೆದುಕೊಳ್ಳುವಂತೆ ಮಾಡ್ತಾ ಇದೆ. ನೀವು ಖಂಡಿತವಾಗಿ ಬರಬೇಕು. ನಿಮ್ಮ ಮಗಳು ಬೇಕಾದರೆ, ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ, ಸಮಾಧಾನ, ಆಶೀರ್ವಾದ ಬೇಕಾದರೆ ಖಂಡಿತವಾಗಿ ಬರಬೇಕು. ಪ್ರಿಯರೇ, ಕೊನೆಗೆ ಅವರು ಒಪ್ಪಿಕೊಂಡರು. ಇಬ್ಬರು ಮಕ್ಕಳನ್ನು, ಇಬ್ಬರು ಹುಡುಗಿಯರನ್ನು ಕರ್ಕೊಂಡು ಇಲ್ಲಿ ಧ್ಯಾನಕ್ಕೆ ಬಂದರು. ಇಲ್ಲಿ ಧ್ಯಾನಕ್ಕೆ ಬಂದ ನಂತರ ಧ್ಯಾನ ಸಮಯದಲ್ಲಿ ದೇವರ ವಾಕ್ಯಗಳು, ದೇವರ ಮಾತುಗಳು ಅವರನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸುವಂತೆ ಮಾಡಿದರು. ತಂದೆ ತಾಯಂದಿರು ಸ್ಪಷ್ಟವಾಗಿ ಅರಿತುಕೊಂಡರು ಅವರು ಮಾಡಿದಂತಹ ತಪ್ಪು ಯಾವುದು. ತಮ್ಮ ಮಕ್ಕಳ ಮುಂದೆ ಜಗಳವಾಡಿದ್ದಾರೆ, ಸಿಟ್ಟಿನಿಂದ ಬೈದಿದ್ದಾರೆ, ಆ ಮಕ್ಕಳಿಗೆ ಪ್ರೀತಿ ತೋರಿಸಲಿಲ್ಲ, ಆ ಮಕ್ಕಳೊಂದಿಗೆ ಸಮಯ ಕಳೆಯಲಿಲ್ಲ. ಆದ್ದರಿಂದ ಆ ಮಕ್ಕಳು ಪ್ರೀತಿಗಾಗಿ ಅಲಿಯುತ್ತಿರುವಾಗ, ಪ್ರೀತಿಯನ್ನು ಹುಡುಕ್ತಿರುವಾಗ ಬೇರೆಯವರ
ಸಂಬಂಧ ಬೆಳೆಸಿಕೊಂಡಿದ್ದಾರೆ. ನಾವು ಅವರನ್ನು ಪ್ರೀತಿಸಿದಾಗ ಅವರು ಇಂತಹ ಒಂದು ಕಷ್ಟ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿರುತ್ತಿರಲಿಲ್ಲ. ಆದ್ದರಿಂದ ನಾವು ನಮ್ಮ ಕುಟುಂಬ ಜೀವನವನ್ನು ಜೀವಿಸುವ ಪದ್ಧತಿಯನ್ನೇ ನಾವು ಬದಲಾಯಿಸಬೇಕು. ಅವರು ಇಲ್ಲಿ ಧ್ಯಾನ ಕೂಟದಿಂದ ಹೋದ ನಂತರ ಪ್ರತಿ ಶನಿವಾರ ಇಲ್ಲಿ ಒಂದು ದಿನದ ಧ್ಯಾನ ಕೂಟ ನಡೀತದೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ಆ ಧ್ಯಾನ ಕೂಟದಲ್ಲಿ ಅವರು ಭಾಗವಹಿಸಲು ಆರಂಭಿಸಿದರು. ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂತು. 2-3 ತಿಂಗಳುಗಳು ಆಗಬೇಕಾದ್ರೆ ಆ ಹುಡುಗನನ್ನು ಕೂಡ ಕರೆಕೊಂಡು ಇಲ್ಲಿ ಧ್ಯಾನ ಕೂಟಕ್ಕೆ ಬಂದಳು. ಆ ಹುಡುಗ ಕೂಡ ಧ್ಯಾನ ಕೂಟ ಮಾಡುವಂತೆ ಮಾಡಿದರು. ಆಮೇಲೆ ಆ ಹುಡುಗನೇ ಸ್ವತಃ ಒಂದು ನಿರ್ಣಯ ತೆಗೆದುಕೊಂಡ, ನನಗಿಂತ 15 ವರ್ಷ ಚಿಕ್ಕವಳಿರುವಂತಹ ಹುಡುಗಿಯನ್ನು ನಾನು ಮದುವೆ ಆಗುವುದಲ್ಲ, ಅವಳ ಜೀವನದಲ್ಲಿ ಒಳ್ಳೆಯ ಭವಿಷ್ಯತ್ತನ್ನು ರೂಪಿಸಬೇಕು, ಕುಟುಂಬಕ್ಕೆ ಒಂದು ಆಶೀರ್ವಾದ ಆಗಬೇಕೆಂದು ಅವನೇ ಅವಳಿಂದ ದೂರ ಸರಿದ. ಈಗ ಇಬ್ಬರು ಒಳ್ಳೆಯ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಧ್ಯಾನದ ಗುರಿಯಾಗಿದೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಮಾತುಗಳನ್ನು ಮಾತನಾಡುವಂತಹ ವಿಶೇಷವಾದ ಅವಶ್ಯಕತೆ ಇದೆ. ನಾನು ಒಂದು ವೇಳೆ ನಿಮ್ಮನ್ನೊಡನೆ ಮಾತನಾಡುವಾಗ ನೀನು ಬಹಳ ಅಂದವಾಗಿದ್ದೀಯಾ, ನೀನು ಬಹಳ ಸುಂದರವಾಗಿದ್ದೀಯಾ, ನೀನು ಒಳ್ಳೆಯದಾಗಿ ಹಾಡುತ್ತೀಯಾ, ನಿನಗೆ ಒಳ್ಳೆಯ ಒಂದು ಕಂಠ ಇದೆ, ಯು ಹ್ಯಾವ್ ಎ ವೆರಿ ಸ್ವೀಟ್ ವಾಯ್ಸ್, ಯು ಹ್ಯಾವ್ ಎ ಮೆಲೋಡಿಯಸ್ ವಾಯ್ಸ್, ನೀನು ಕಲಿಯುವುದರಲ್ಲಿ ಒಳ್ಳೆಯದಾಗಿ ಕಲಿತೀಯಾ, ಒಳ್ಳೆಯ ಜೀವನದಲ್ಲಿ ಎಷ್ಟೋ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀಯಾ ಅಂತ ಈ ರೀತಿಯಲ್ಲಿ ಒಳ್ಳೆಯ ವಿಷಯಗಳನ್ನು ನಾನು ಮಾತನಾಡಿದರೆ ಖಂಡಿತವಾಗಿ ನಿಮಗೆ ಸಂತೋಷವಾಗ್ತದೆ. ಹೌದಾ ಅಲ್ವಾ? ಅದಕ್ಕೆ ಹೇಳ್ತಾರೆ ಅಪ್ರಿಷಿಯೇಷನ್ ಈಸ್ ದ ಓನ್ಲಿ ಥಿಂಗ್ ದಟ್ ಈಸ್ ಅಪ್ರಿಷಿಯೇಟೆಡ್ ಬೈ ಆಲ್. ಪ್ರಶಂಸೆ ಎಂಬುದನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ. ಹೌದು ಪ್ರಿಯರೇ, ಪ್ರಶಂಸಿಸುವುದನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ. ಹೌದು, ನಾವು ಒಬ್ಬರನ್ನೊಬ್ಬರನ್ನು ಪ್ರಶಂಸಿಸಬೇಕು, ಒಬ್ಬರನ್ನೊಬ್ಬರನ್ನು ಹುರಿದುಂಬಿಸಬೇಕು, ಒಬ್ಬರನ್ನೊಬ್ಬರು ಪವಿತ್ರರಾಗುವಂತೆ ಮಾಡಬೇಕು, ಒಬ್ಬರನ್ನೊಬ್ಬರು ಒಳ್ಳೆಯ ವೈಯಕ್ತಿಕ ಜೀವನವನ್ನು, ವಿವಾಹ ಜೀವನವನ್ನು, ಸಾಮಾಜಿಕ ಜೀವನವನ್ನು ಜೀವಿಸುವಂತೆ ಮಾಡಬೇಕು. ನಾವು ಒಬ್ಬರನ್ನೊಬ್ಬರು ಒಳ್ಳೆಯ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತೆ, ಒಳ್ಳೆಯ ಹೊಲ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಅಥವಾ ತಮ್ಮ ಕುಟುಂಬದ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಅಥವಾ ಸಾಮಾಜಿಕವಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತೆ ನಾವು ಒಬ್ಬರನ್ನೊಬ್ಬರನ್ನು ಹುರಿದುಂಬಿಸಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಒಳ್ಳೆಯ ಮಾತುಗಳಿರಬೇಕು, ಒಳ್ಳೆಯ ನುಡಿಗಳಿರಬೇಕು. ಆ ಒಳ್ಳೆಯ ನುಡಿಗಳು ನಮ್ಮಲ್ಲಿ ಬರಬೇಕಾದರೆ ನಾವು ದೇವರ ವಾಕ್ಯವನ್ನು ಒಳ್ಳೆಯದಾಗಿ ಧ್ಯಾನಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು ಎಂಬುದು ನಿಮಗೆ ತಿಳಿದಿರಲಿ. ನಿಮ್ಮ ಮಾತುಗಳಿಂದಲೇ ನೀನು ನಿರಪರಾಧಿ ಎಂದು ನಿರ್ಧರಿಸಲಾಗುವುದು ಅಥವಾ ಅಪರಾಧಿ ಎಂದು ಆಪಾದಿಸಲಾಗುವುದು. ನಾವು ಒಳ್ಳೆಯ ಮಾತುಗಳನ್ನು ನುಡಿದರೆ ನಾವು ಒಳ್ಳೆಯವರಾಗುವುದು ಮಾತ್ರವಲ್ಲ, ನಾವು ಯಾರೊಡನೆ ಮಾತನಾಡಬೇಕು ಅವರು ಕೂಡ ಒಳ್ಳೆಯವರಾಗುವರು. ಒಬ್ಬ ಹುಡುಗನನ್ನು ಇಲ್ಲಿ ಕರೆತಂದಿದ್ರು. ಅವನು ಕೇವಲ 18 ವರ್ಷದ ಹುಡುಗ, PUC ಕಲಿತಿದ್ದ. ಆ ಹುಡುಗನನ್ನು ಒಬ್ಬ ಕಳ್ಳ, ದರೋಡೆಗೋರ ಎಂಬಂತಹ ಅವನಿಗೆ ಬಿರುದು ಸಿಕ್ಕಿತ್ತು. ಅವನನ್ನು ಜೈಲಿಗೆ ಕಳಿಸಲು ಕೂಡ ಪೊಲೀಸ್ ಸ್ಟೇಷನ್ ಕೂಡ ಕರೆದುಕೊಂಡು ಹೋಗಿದ್ರು. ಅವನ ನಿಜವಾದ ಪರಿಸ್ಥಿತಿ, ಅವನೊಬ್ಬ ಸೆಮಿನರಿಯಲ್ಲಿದ್ದ. ಸೆಮಿನರಿ ಅಂದರೆ ಗುರುವಾಗುವಂಥ ತರಬೇತಿ ಪಡೆಯಲು ಅವನನ್ನು ಸೆಮಿನರಿಯಲ್ಲಿ ಇಟ್ಟಿದ್ರು. ಅಲ್ಲಿ ಕೂಡ ಸೆಮಿನರಿಯ ಗುರುಗಳ ಎಲ್ಲರ ಮೊಬೈಲ್ಗಳನ್ನು, ಅಲ್ಲಿರುವಂತಹ ಅಲ್ಲಿ ಸೆಮಿನರಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ಮೊಬೈಲ್ಗಳನ್ನು ಕೂಡ, ನೆರೆಕರೆಯವರ ಮೊಬೈಲ್ಗಳನ್ನು ಕೂಡ ಕಳ್ಳತನ ಮಾಡಿ ತನ್ನ ಮನೆಗೆ ಅವನು ಓಡಿ ಹೋಗಿದ್ದ. ಅವನ ಮನೆ ಇನ್ನೊಂದು ದೂರ, ಒಂದು 500 ಕಿಲೋಮೀಟರ್ ದೂರ ಇತ್ತು. ಇಲ್ಲಿ ಎಲ್ಲ ಮೊಬೈಲ್ಗಳನ್ನು ಕಳ್ಳತನ ಮಾಡಿದೆ ಎಂದು ಗೊತ್ತಾದ ತಕ್ಷಣ ಪೊಲೀಸರಿಗೆ ಯಾರೋ ಸುದ್ದಿ ಕೊಟ್ಟರು. ಅವರು ಪೊಲೀಸರು ಬಂದು ಈ ಹುಡುಗ ಎಲ್ಲಿದ್ದಾನೆ ಅಂತ ಮೊಬೈಲ್ನ ಮುಖಾಂತರವೇ ಅವರು ತಿಳಿದುಕೊಂಡರು. ಆ ಹುಡುಗ ಅಲ್ಲಿ ದೂರದ ಗೋವಾಕ್ಕೆ ಹೋಗಿದ್ದ. ಆ ಗೋವಾದಲ್ಲಿರುವಂತಹ ಹುಡುಗನನ್ನು ಹೋಗಿ ಅರೆಸ್ಟ್ ಮಾಡಿ ಕರೆತಂದರು. ಆ ಹುಡುಗ ಕಳ್ಳತನ ಮಾಡಲಿಕ್ಕೆ ಕಾರಣ ಏನು? ಆಮೇಲೆ ಪೊಲೀಸರು ಅವರು ಹೇಳಿದರು, ಇವನೊಬ್ಬ ನಿರಪರಾಧಿ ಹುಡುಗ, ಏನೋ ತಂದೆ ತಾಯಂದ್ರ ಪ್ರೀತಿ ಸಿಗದೆ ಈ ರೀತಿ ಆಯಿತು, ಅವನನ್ನು ಒಂದು ಒಳ್ಳೆಯ ಧ್ಯಾನಕ್ಕೆ ಕರೆದುಕೊಂಡು ಹೋಗಿ ಅಂತ ಪೊಲೀಸರೇ ಹೇಳಿದ್ರಿಂದ ಅವನನ್ನು ಇಲ್ಲಿ ಕರೆತಂದಿದ್ರು. ಇಲ್ಲಿ ಅವನೊಡನೆ ಮಾತನಾಡುವಾಗ ನನಗೆ ತಿಳಿದಂತಹ ವಿಷಯ, ಅವನ ತಂದೆ ತನ್ನ ಹೆಂಡತಿಯನ್ನು ಬಿಟ್ಟಿದ್ದ, ತ್ಯಜಿಸಿದ್ದ. ಅವನು ಬೇರೊಂದು ಮದುವೆಯಾಗಿ ಇನ್ನೊಂದು ಮದುವೆಯಲ್ಲಿ ಕೂಡ ಅವನಿಗೆ 3 ಮಕ್ಕಳಿದ್ರು. ಮೊದಲನೇ ಪತ್ನಿಯಲ್ಲಿ 2 ಮಕ್ಕಳಿದ್ರು. ಇಬ್ಬರು ಮಕ್ಕಳಲ್ಲಿ ಇವನು ದೊಡ್ಡವನು, ಹುಡುಗ ದೊಡ್ಡವನು. ತಾಯಿ ಈಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಕೆಲಸ ಮಾಡಿ ಅವನಿಗೆ ಹಣ ಕಳಿಸ್ತಾ ಇದ್ದಾಳೆ.
ಅವನು ಒಳ್ಳೆಯವನಾಗಬೇಕಂತ ಸೆಮಿನಾರಿಗೆ ಕಳಿಸಿದ್ದಾರೆ. ಆದರೆ ತಾಯಿ ಯಾವಾಗಲೂ ಫೋನಿನಲ್ಲಿ ಅವನನ್ನು ಬೈಯುವುದು, ತನ್ನ ಪತಿಯ ಮೇಲಿರುವಂಥ ಸಿಟ್ಟನ್ನು ಈ ಹುಡುಗನ ಮೇಲೆ ಅವಳು ತೆಗೆಯುವುದು. ನೀನು ಯಾರಿಗೆ ಹುಟ್ಟಿದವನೆಂದೇ ನನಗೆ ಗೊತ್ತಿಲ್ಲ, ಎಂತಹ ಕೆಟ್ಟ ಹುಡುಗ, ನೀನು ನಾಶವಾಗ್ತೀಯಾ, ನೀನು ಒಳ್ಳೆಯದಾಗುವುದಿಲ್ಲ, ನೀನು ಸೆಮಿನರಿಗೆ ಹೋಗಿ ಕೂಡ ನೀನು ಒಳ್ಳೆಯದಾಗುವನಲ್ಲ, ಆದರೂ ಕೂಡ ಸೆಮಿನರಿಯಲ್ಲಿ ಇಟ್ಟಿದ್ದೇನೆ. ಈ ರೀತಿಯಲ್ಲಿ ಸಿಟ್ಟಿನಿಂದ ಮಾತನಾಡುತ್ತಿದ್ದರು. ಆ ಸಿಟ್ಟಿನಿಂದ ತಾಯಿ ಮಾತನಾಡುವುದು ಮಾತ್ರವಲ್ಲ, ಅವಾಚ್ಯ ಪದಗಳಿಂದ ಬೈಯುವುದರಿಂದ ಈ ಹುಡುಗ ಇವತ್ತೊಬ್ಬ ಕಳ್ಳನಾಗಿದ್ದಾನೆ, ಒಬ್ಬ ದರೋಡೆಕೋರನಾಗಿದ್ದಾನೆ. ಅವನು ಎಲ್ಲಿ ಧ್ಯಾನ ಮಾಡುವಾಗ ಪ್ರಿಯರೇ, ದೇವರು ಅವನ ಹೃದಯದಲ್ಲಿ ಮಾತನಾಡಿದರು, ನೀನು ನನ್ನವನು. ಒಬ್ಬ ತಾಯಿ ತನ್ನ ಹಸುಗೂಸನ್ನು ಮರೆಯುವುದುಂಟೆ, ಅವಳು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಪ್ರವಾದಿ ಯೆಶಾಯ ಗ್ರಂಥದಲ್ಲಿ 49ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಮಾತನಾಡ್ತಾರೆ. ಈ ದೇವರ ಮಾತುಗಳು ಈ ಹುಡುಗನನ್ನು ಹೊಸದಾಗಿ ರಚನೆ ಮಾಡಿದವು. ನಾನು ನಿನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುತ್ತೇನೆ, ನೀನು ನನ್ನವನು. ಪ್ರವಾದಿ ಯೆರೆಮೀಯ ಗ್ರಂಥದಲ್ಲಿ ಪುಸ್ತಕದಲ್ಲಿ 31ನೇ ಅಧ್ಯಾಯದಲ್ಲಿ 3ನೇ ವಚನ. ಮತ್ತೆ ದೇವರು ಅವನೊಡನೆ ಮಾತನಾಡಿದರು, ನಿನ್ನನ್ನು ನಾನು ನನ್ನ ಅಂಗೈಯಲ್ಲಿ ಕೊರೆದಿದ್ದೇನೆ, ನೀನು ನನ್ನವನು. ನಿನ್ನನ್ನು ನನ್ನ ಅಂಗೈಯಲ್ಲಿ ಕೊರೆದಿದ್ದೇನೆ, ನೀನು ನನ್ನವನು. ಆ ಹುಡುಗನಿಗೆ ಅರ್ಥವಾಯಿತು, ದೇವರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ತಂದೆ ತಾಯಂದಿರು ನನ್ನನ್ನು ಬಿಟ್ಟರು. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ತಂದೆ ತಾಯಂದಿರು ನಿನ್ನನ್ನು ತ್ಯಜಿಸಿದರು, ನಾನು ನಿನ್ನನ್ನು ನನ್ನ ಅಪ್ಪುಗೆಯಲ್ಲಿ ಅಪ್ಪಿಕೊಳ್ಳುವೆನು. ಇಂತಹ ಮಾತುಗಳು ಆ ಹುಡುಗನನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸಿದವು. ಈ ಧ್ಯಾನದ ನಂತರ ಅವನು ಹಿಂತಿರುಗಿ ಹೋದ ನಂತರ ಅವನಲ್ಲಿ ಬಂದಂತಹ ಬದಲಾವಣೆ, ಅವನ ತಾಯಿ ಊರಿಗೆ ಬಂದಾಗ ಅವಳು ಕೂಡ ಇಲ್ಲಿ ಧ್ಯಾನಕ್ಕೆ ಬರುವಂತಾಯಿತು, ಅವನ ತಂಗಿ ಕೂಡ ಇಲ್ಲಿ ಬರುವಂತಾಯಿತು, ಅವರ ಸಂಬಂಧಿಕರು ಕೂಡ ಇಲ್ಲಿ ಧ್ಯಾನಕ್ಕೆ ಬರುವಂತಾಯಿತು. ಅವರೆಲ್ಲರೂ ಇಲ್ಲಿ ಧ್ಯಾನಕ್ಕೆ ಬಂದು ಅವರೆಲ್ಲರೂ ರೂಪಾಂತರಗೊಂಡರು, ನೂತನವಾಗಿ ರಚನೆಗೊಂಡರು. ದೇವರ ವಾಕ್ಯ ಅವರನ್ನು ಬದಲಾಯಿಸಿತು. ಹೌದು ಪ್ರಿಯರೇ, ದೇವರ ವಾಕ್ಯ ನಮ್ಮಲ್ಲಿ ಬೇರೂರಿದಾಗ ನಾವು ಒಳ್ಳೆಯ ಫಲಗಳನ್ನು ಕೊಡುವಂತಹ ಮರಗಳಾಗಿ ಪರಿವರ್ತನೆಗೊಳ್ಳುತ್ತೇವೆ. ಆಗ ನಾವು ಮಾಡಿದಂತಹ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ಮಾತ್ರವಲ್ಲ, ನಾವು ಏನನ್ನು ಪ್ರಾರ್ಥಿಸ್ತೇವೋ ಅದನ್ನು ದೇವರು ನಮಗೆ ಕೊಡುತ್ತಾರೆ. ಯೋಹಾನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯ 7ನೇ ವಚನ, ನನ್ನ ಮಾತುಗಳು ನಿಮ್ಮಲ್ಲಿ ಬೇರೂರಿ ನನ್ನ ಮಾತುಗಳಂತೆ ನೀವು ನಡೆದರೆ ನೀವು ಏನನ್ನು ಪ್ರಾರ್ಥಿಸಿದರೂ ಅದನ್ನೆಲ್ಲವನ್ನು ನನ್ನ ಪಿತನಾದ ದೇವರು ನಿಮಗೆ ಕೊಡುವರು. ಹೌದು ಪ್ರಿಯರೇ, ದೇವರ ಮಾತುಗಳು ದೇವರ ವಾಕ್ಯಗಳು, ದೇವರ ಶುಭ ಸಂದೇಶ, ದೇವರ ವಾಣಿ, ದಿವ್ಯ ವಾಣಿ ನಮ್ಮಲ್ಲಿ ಬೇರೂರಿದರೆ ಆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಿ ದೇವರ ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸಿದರೆ ನಾವು ಏನನ್ನು ಪ್ರಾರ್ಥಿಸ್ತೇವೋ ಅವನ್ನೆಲ್ಲವನ್ನು ನಾವು ಪಡೆಯಬೇಕು. ಆದ್ದರಿಂದ ಫಲಪ್ರದವಾದ ಪ್ರಾರ್ಥನೆ ಎಂದರೆ ದೇವರ ವಾಕ್ಯಗಳನ್ನು ಆಲಿಸಿ ದೇವರ ವಾಕ್ಯಗಳ ಪ್ರಕಾರ ಜೀವಿಸಿ ದೇವರ ವಾಕ್ಯಗಳ ಪ್ರಕಾರವೇ ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ನಮಗೆಲ್ಲವನ್ನು ಒದಗಿಸುವರು. ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಶುಭ ದಿನವನ್ನು, ಈ ಪವಿತ್ರವಾದ ಗಳಿಗೆಯನ್ನು ನೀವು ನಮಗೆ ಒದಗಿಸಿದ್ದಕ್ಕಾಗಿ ಇವತ್ತು ನಾವು ನಿಮ್ಮಿಂದ ಪಡೆದಂತಹ ಸಂದೇಶವನ್ನು ನಮ್ಮ ಹೃದಯದಲ್ಲಿ ಜೋಪಾನವಾಗಿರಿಸುತ್ತೇವೆ. ಹೌದು, ಒಳ್ಳೆಯ ಮಾತುಗಳನ್ನೇ ನಾವು ಮಾತನಾಡುತ್ತೇವೆ, ಇತರರನ್ನು ಹುರಿದುಂಬಿಸುತ್ತೇವೆ, ಇತರರನ್ನು ಪ್ರಶಂಸಿಸುತ್ತೇವೆ, ಇತರರು ಪವಿತ್ರಗೊಳ್ಳುವಂತೆ ಮಾತನಾಡುತ್ತೇವೆ. ಇತರರು ಕೂಡ ತಂದೆಯಾದ ದೇವರೇ ನಿಮ್ಮ ಸುಜ್ಞಾನವನ್ನು ಪಡೆದು ನಿಮ್ಮ ಶುಭ ಸಂದೇಶವನ್ನು ಓದಿ ನಿಮ್ಮ ಶುಭ ಸಂದೇಶದ ಪ್ರಕಾರ ಜೀವಿಸುವಂತೆ ಹಾಗೂ ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ, ಜೀವೋದ್ಧಾರವನ್ನು ಪಡೆಯುವಂತೆ, ನಿತ್ಯ ಜೀವನವನ್ನು ಪಡೆಯುವಂತೆ ಅವರನ್ನು ನಿಮ್ಮ ಬಳಿಗೆ ಕರೆತರುತ್ತೇವೆ ಹಾಗೂ ನಿಮ್ಮ ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸುತ್ತೇವೆ. ನಾವು ತಂದೆಯಾದ ದೇವರೇ, ವಚನಾಮೃತ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕೋರಿಕೆಗಳ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ಎಲ್ಲವನ್ನು ಒದಗಿಸುವ ತಂದೆಯೇ, ನಿಮ್ಮಲ್ಲಿ ನಾವು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರಿಯರೇ,
ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಂದುಗೂಡಿದ್ದೇವೆ. ನಾವು ಒಬ್ಬರಿನೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ. ಮತ್ತೊಂದು ಸಾರಿ ನಮ್ಮ ಭೇಟಿಯಾಗುವವರೆಗೆ ದೇವರು ನಿಮ್ಮನ್ನು ಎಲ್ಲ ಕೃಪಾವರಗಳಿಂದ ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.